ಬೆಳ್ತಂಗಡಿಯಲ್ಲಿ ಮಹಿಳಾ ಅಧಿಕಾರಿ ವರ್ಗಾವಣೆ ಕುರಿತು ಸಮಗ್ರ ತನಿಖೆ ನಡೆಸಬೇಕು ಎಂದು ಶಾಸಕ ಯುಟಿ ಖಾದರ್ ಒತ್ತಾಯಿಸಿದ್ದಾರೆ. ಅವರು ನಗರದ ಸರ್ಕ್ಯೂಟ್ ಹೌಸ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಸರ್ಕಾರಿ ಜಾಗದಲ್ಲಿದ್ದ ಮರವನ್ನ ಕಡಿದಿದ್ದಾರೆ ಎಂಬ ಆರೋಪದಡಿಯಲ್ಲಿ ವಾಹನವನ್ನ ಸೀಸ್ ಮಾಡಿದ್ದಕ್ಕೆ ಮಹಿಳಾ ಅಧಿಕಾರಿಯನ್ನ ವರ್ಗಾವಣೆ ಮಾಡಿದ್ದಾರೆಂಬ ಆರೋಪ ಕೇಳಿಬಂದಿದೆ. ಇದು ಗಂಭೀರವಾದ ವಿಚಾರ. ಈ ಕುರಿತು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ದು, ಫಾರೆಸ್ಟ್ ಸಮಿತಿ ಬಂದು ತನಿಖೆ ನಡೆಸಬೇಕೆಂದು ಆಗ್ರಹಿಸಿದ್ರು. ಈ ಬಗ್ಗೆ ಸರ್ಕಾರ ಕೂಡಲೇ ಕ್ರಮ ತೆಗೆದುಕೊಳ್ಳಬೇಕು. ಯಾರು ವರ್ಗಾವಣೆ ಮಾಡಿಸಿದ್ರು, ಯಾಕಾಯಿತು ಎಂಬುದನ್ನು ತನಿಖೆ ನಡೆಸಬೇಕೆಂದು ಶಾಸಕರು ಆಗ್ರಹಿಸಿದ್ರು. ಮರ ಕಡಿಯಲು ಅವರಿಗೆ ಅವಕಾಶ ಕೊಟ್ಟವರು ಯಾರು? ಅವರಿಗೆ ಹೇಗೆ ಧೈರ್ಯ ಬಂತು ಎಂಬುದು ಪ್ರಶ್ನೆ. ಬಳ್ಳಾರಿಯಲ್ಲಿ ಆದ ಪರಿಸ್ಥಿತಿ ನಮ್ಮಲ್ಲೇ ಆಗಬಾರದು ಎಂದರು. ಇಲ್ಲಿ ಗಂಭೀರವಾದ ವಿಚಾರ ಏನಂತ ಹೇಳಿದ್ರೆ, ಒಂದು ಟ್ರಾನ್ಸ್ಫರ್, ಸೆಕೆಂಡ್ ಈ ಗವರ್ಮೆಂಟ್ ಲ್ಯಾಂಡ್ ನಲ್ಲಿ ಓಪನ್ ಆಗಿ ಮರ ಕಟ್ ಮಾಡಿಕೊಂಡು ಹೋಗ್ತಾರೆ. ರಿಸರ್ವ್ ಫಾರೆಸ್ಟ್ ಇದು ಒಂದು ಮನೆಯಲ್ಲಿ ಬಡವರಿಗೆ 5 ಸೆಂಟ್ಸ್ ರಿಸರ್ವ್ ಒಂದು ಮನೆ ಕಟ್ಟಲಿಕ್ಕೆ ಬಿಡುವುದಿಲ್ಲ. ಅಲ್ಲಿ 500ಕ್ಕಿಂತ ಅಧಿಕ ಮರಗಳನ್ನು ಕಟ್ ಮಾಡಿ ಓಪನ್ ಆಗಿ ಸೇಲ್ ಮಾಡ್ತಾರೆ. ಪಬ್ಲಿಕ್ ಕೊಟ್ಟರೆ ಅಧಿಕಾರಿ ನಿಲ್ಲಿಸಿದರೆ ಅಧಿಕಾರಿ ಮೇಲೆ ತೆಕ್ಕೊಳ್ಳುವಂಥದ್ದು ಇದು ಅತ್ಯಂತ ಗಂಭೀರವಾದ ವಿಚಾರ. ಅದಕ್ಕಾಗಿ ನಾನು ಈ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಬರೆದು ರಾಜ್ಯ ಸರ್ಕಾರದ ವಿಜಿಲೆನ್ಸ್ ಕಮಿಟಿಯವರು ಬಂದು ಸಂಪೂರ್ಣವಾದ ತನಿಖೆಯನ್ನು ಮಾಡಬೇಕು. ಯಾಕಂತ ಹೇಳಿದರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಈಗಿನ ಪರಿಸ್ಥಿತಿ ನೋಡುವಾಗ ರಾಜ್ಯಕ್ಕೆ ಒತ್ತಡದಿಂದ ಆ ಮರಗಳಿಗೆ ನ್ಯಾಯ ಸಿಕ್ತಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಪರಿಸರಕ್ಕೆ. ಸೊ ಇಟ್ ಶುಡ್ ಬಿ ವೆರಿ ಸೀರಿಯಸ್ಲಿ. ಇದು ರಿಸರ್ವ್ ಫಾರೆಸ್ಟಿಂದ ಓಪನ್ ಮರ ಕಟ್ ಮಾಡಿಕೊಂಡು ಹೋಗ್ತಾರೆ ಅಂತ ಅಧಿಕಾರಿ ಹಿಡಿದ್ರೆ ಅಧಿಕಾರಿ ಟ್ರಾನ್ಸ್ಫರ್ ಮಾಡ್ತಾರೆ ಅಂತ ಹೇಳಿದರೆ ಗೌರ್ಮೆಂಟ್ ಶುಡ್ ಟೇಕ್ ಇಟ್ ವೆರಿ ಸೀರಿಯಸ್ಲಿ. ಮತ್ತು ಬೆಳ್ಳಾರಿ ಮತ್ತು ಬೇರೆ ರಾಜ್ಯದ ಜಿಲ್ಲೆಯಲ್ಲಿ ಆಗುವಂಥ ಪರಿಸ್ಥಿತಿ ನಮ್ಮ ಜಿಲ್ಲೆಗೆ ಇವತ್ತು ಕೆಟ್ಟ ಹೆಸರು ಬರಬಾರ್ದು. ಅದನ್ನೆಲ್ಲ ಕೂಡ ಸರ್ಕಾರ ಫಾರೆಸ್ಟಲ್ಲಿ ವಿಜಿಲೆನ್ಸ್ ಕಮಿಟಿ ಅಂತ ಇದೆ, ಸ್ಕ್ವಾಡ್ ಇದೆ, ಅವರ ಮುಖಾಂತರ ಸಮರ್ಪಕವಾದ ತನಿಖೆ ಮಾಡಿ. ಇನ್ನು ಸಿಎಂ ಇಬ್ರಾಹಿಂ ಕುರಿತು ಪ್ರತಿಕ್ರಿಯಿಸಿದ ಅವರು ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತಾರೆ. ಅವರು ಜನತಾದಳಕ್ಕೆ ಹೋಗಲ್ಲ. ಅವರು ನೋವಿನಿಂದ ಮಾತನಾಡಿರಬಹುದು. ಕಾಂಗ್ರೆಸ್ ನಾಯಕರಿಗೆ ಉತ್ತಮ ಹುದ್ದೆ ಸಿಕ್ಕಿದೆ. ಇದನ್ನು ನಾವು ಗಂಭೀರವಾಗಿ ತೆಗೆದುಕೊಳ್ಳಬಾರದು ಎಂದರು. ಸಿಎಂ ಇಬ್ರಾಹಿಂ ಅವರಿಗೆ ಮುಂದೆ ದೊಡ್ಡ ಹುದ್ದೆಯನ್ನ ನೀಡಬಹುದು ಎಂದವರು ಹೇಳಿದರು. ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಖಂಡಿತ ಅಧಿಕಾರಕ್ಕೆ ಬರುತ್ತದೆ ಎಂದು ಅವರು ಭವಿಷ್ಯ ನುಡಿದರು. ಸಿಎಂ ಇಬ್ರಾಹಿಂ ಅವರು ನಮ್ಮ ಅತ್ಯಂತ ಹಿರಿಯ ನಾಯಕರು. ಇದರಲ್ಲಿ ಬಹುಶಃ ಕೆಲವೊಂದು ಅಪೇಕ್ಷೆ ಇದ್ದಾಗ ಅದು ಆಗದಿದ್ದಾಗ ನೋವಾಗುವುದು ಎಲ್ಲರಿಗೊಂದು ಸ್ವಾಭಾವಿಕ. ಆ ನೋವಿನಲ್ಲಿ ಮಾತಾಡಿರ್ಬೋದು. ಖಂಡಿತವಾಗಿ ಅವರು ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತಾರೆ. ಮತ್ತು ಅವ್ರು ಎಂದಿಗೂ ಕೂಡ ಜನತಾ ದಳಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಯಾಕಂತ ಹೇಳಿದರೆ ಜನತಾ ದಳದ ಮುಖಂಡರನ್ನು ಅತ್ಯಂತ ಕಟು ಶಬ್ದದಲ್ಲಿ ಟೀಕೆ ಮಾಡಿದವರು ಇದ್ದರೆ ಅದು ಸಿಎಂ ಇಬ್ರಾಹಿಂ. ಮತ್ತು ಸಿಎಂ ಇಬ್ರಾಹಿಂ ಯಾರಾದರೂ ಆದಷ್ಟು ಅವಮಾನ ಮಾಡಿದರೆ ಅದು ಜನತಾ ದಳದವರು. ಕಾಂಗ್ರೆಸ್ ಪಕ್ಷದಿಂದ ಎಷ್ಟು ಸಾಧ್ಯವೋ ಅಷ್ಟೆಲ್ಲ ಅವಕಾಶಗಳು ಎಲ್ಲ ನಾಯಕರಿಗೆ ಇವತ್ತು ಸಿಕ್ಕಿದೆ. ಇದರಲ್ಲಿ ಇನ್ನು ಮುಂದೆ ಕೂಡ ಕಾಂಗ್ರೆಸ್ ಪಕ್ಷ ಕೊಡುವಾಗ ತೂಕ ಅಳತೆ ಮಾಡಿಕೊಂಡೆಲ್ಲ ಇವತ್ತು ಕೊಡುವಂಥ ಒಂದು ವಿಚಾರ ಇದರಿಂದಾಗಿ. ಆದಾಗ ಇನ್ನು ಮುಂದೆ ಇದಕ್ಕಿಂತ ದೊಡ್ಡ ಪೋಸ್ಟ್ ಕೂಡ ಪಕ್ಷ ಕೊಡ್ಬೋದು ಕಾಂಗ್ರೆಸ್. ಇದರಲ್ಲಿ ಅದು ನಾವು ಯಾರು ಕೂಡ ಗಂಭೀರವಾಗಿ ತೆಗೊಳ್ಬೇಕಂತ ಇಲ್ಲ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಹರೀಶ್ ಕುಮಾರ್ ಸೇರಿದಂತೆ ಇತರ ಮುಖಂಡರು ಉಪಸ್ಥಿತರಿದ್ದರು. Kanchana Hyundai NH75 Padil Mangalore. Phone number 08242430 Mobile 9900144113. Near Durgamba Temple, Tadambail, Surathkal. Phone number 6366933715. Opposite Saint Philomena High School, Darpe, Puttur. Mobile 9740873450.